ಬೈದಿನ ಮಾತರಿಗಳು ನಮಸ್ಕಾರ ಶುರುಕಾದೆ ಬಂದಿರೋಂಥ ಎಲ್ರಿಗೂ ನಮಸ್ಕಾರ. ಭಾರಿ ಖುಷಿ ಇತ್ತೆಲ್ಲ ಹೆಂಗೆ ನಾನು ಜಾಸ್ತಿ ಪಾತ್ರೆ ಜಣ್ಣೆ ಪಾತ್ರೆ ಹೆಂಗೆ ಇತ್ತೆಲ್ಲ ಎಂಚ ನನ್ನ ಪೀಟಿಗೆ ಬಂದು ಬಿಡ್ಬೇಕು ಕಂಟಿನ್ಯೂ ಮಾಡಿದ್ರೆ. ಸೊ ಇತ್ತೆಲ್ಲ ನಂಗೆ ಅವು ಡ್ರೀಮ್ ಕಮ್ ಟ್ರೂ ಆತಂದು ಡ್ರೀಮ್ ಏಜ್ ನಾವು ಟ್ರೂ ಆತಂದು ಬಿಕಾಸ್ ನಮ್ಮ ಡ್ರೀಮೇ ಮಲ್ತರ ಸಾಧ್ಯ ಇದ್ದು ಸುಮ್ಮನೆ ನಮ್ಮ ಪಿಕ್ಚರ್ ಆ್ಯಕ್ಟ್ ಮಾಡ್ಕೊಂಡು ನಾವು ಪ್ರತಿ ಒರಿ ತುಳು ಸಿನಿಮಾ ಮೇಕರ್ಗೆ ಒಂದು ಆಸೆ ಉಂಟು. ಏರೆಲ್ಲ ಕೇಳ ತುಳು ಸಿನಿಮಾ ಏನೇನು ಡೈರೆಕ್ಟ್ ಮಾಡ್ಕೊಡೋದು ಆಸೆ ಉಂಟು. ಅದನ್ನ ಇಂಡಿಯನ್ ಸಿನಿಮಾ ಬಂದಾಗಲ್ಲ ಸುನಿಲ್ ಅಣ್ಣೆ ಇಸ್ ದ ಫಸ್ಟ್ ಪ್ರಿಯಾರಿಟಿ ನಮಗೆ. ಸುನಿಲ್ ಅಣ್ಣ ತುಳು ಸಿನಿಮಾ ಬರ್ತಿಲ್ಲ ಅದು ಟಾಪ್ ಒಂದು ಆಡೇ ಟಾಪ್ ಲೆವೆಲ್ ಒಂದು. ಸೊ ಅಂಚಿನ ದಿನ ಬೈದಿದೆ. ಸೊ ಸುರುಕಾದು ಸುನಿಲ್ ಅಣ್ಣಗೆ ಮಲ್ಲ ಥ್ಯಾಂಕ್ ಯು ಸೋ ಮಚ್ ಬಂತೆ ಒಂದು ಎನ್ನ ಸಿನಿಮಾ ಅನ್ನತ್ತೆ ಇಡೀ ತುಳು ಸಿನಿಮಾ ರಂಗದ ಪರವಾದ. ಸೊ ಸುನಿಲ್ ಅಣ್ಣನೊಟ್ಟಿಗೆ ಒನ್ ಆಫ್ ದ ಪ್ರೊಡ್ಯೂಸರ್ ಮಂಜುನಾಥ್ ಅತ್ತ ಅವರು ಆ್ಯಂಡ್ ಕೂಡ 2 ಪ್ರೊಡ್ಯೂಸರ್ಸ್ ನಕ್ಲು ಶೂಲಿನ್ ಫಿಲಮ್ಸ್ ದ ಅನಿಲ್ ಶೆಟ್ರ್ ಅಂಚನೆ ಮುಗ್ರೋಡಿ ಪ್ರೊಡಕ್ಷನ್ಸ್ ದ ಸುಧಾಕರ್ ಶೆಟ್ರ್. ಸೊ ಅಕ್ಲು ಏಪಲ ಎದುರು ಬರ್ಪುಜರು. ಸೊ ಅಂಚೆ ಅಕ್ಲು ಇಜ್ಜರು ಮೂಲು. ಸೊ ಇದು ಎಂಚ ಕೇಂದ್ರ ನನಗೆ ಕೇಂದ್ರ ಅಕ್ಲರು ಎಂಚ ಆಂಡ್ ಸೊ ಎಂಕ ಅಣ್ಣನ ದಾಳ ಕಾಂಟ್ಯಾಕ್ಟ್ ಇಜ್ಜ ಅಂದರೆ 0 ಕಾಂಟ್ಯಾಕ್ಟ್. ಅಣ್ಣನೊಟ್ಟಿಗೆ ಒಂದೇ ಫೋಟೋ ಐತೀನಿ ನನ್ನೊಟ್ಟು ಇಡೇ ಮುಟ್ಟ. ಸೊ ನಂದು 8 ಸಿನಿಮಾ ಫ್ಲಾಪ್ ಆದಮೇಲೆ ಒಂದು ಗಿರಿಗಿಟ್ ಅಂತ ತುಳು ಸಿನಿಮಾ ಮಾಡೋದು ಅದು ಹಿಟ್ ಆಯಿತು. ಆಮೇಲೆ ಸರ್ಕಸ್ ಆಯಿತು. ಆಮೇಲೆ ಬಿಗ್ ಬಾಸ್ ವಿನ್ ಆಯಿತು. ಇದೆಲ್ಲ ಆಯಿತು. ಹೌದು, ನಿರ್ದೇಶನ ಅಂತ ಬಂದಾಗ ತುಳುವಲ್ಲಿ ಸುನಿಲ್ ಅಣ್ಣನ ನಮಗೆ ಟಚ್ ಮಾಡೋದು ಕಷ್ಟ. ಸೊ ನನ್ನ ಫ್ರೆಂಡ್ ಇದ್ದಾರೆ ಅನಿಲ್ ಶೆಟ್ರ್ ಅಂದರೆ ನಮ್ಮ ಪ್ರೊಡ್ಯೂಸರು. ನನಗೊಂದಿನ ಹೆವಿ ಜ್ವರ ಇತ್ತು. ಸೊ ಅಂತಂದ್ರು ಸುನಿಲ್ ಅಣ್ಣನ ಫ್ರೆಂಡ್ ಇದ್ದಾರೆ, ಫ್ರೆಂಡ್ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಟ್ಟಿದ್ದಾರೆ. ಸೊ ಹೋಗಿ ನೀಟಾಗಿ ನಮ್ಮದೊಂದು ಸ್ಕ್ರಿಪ್ಟಲ್ಲಿ ಆ ಥರ ಒಂದು ಕ್ಯಾರೆಕ್ಟರ್ ಬೇಕಿತ್ತು. ಬಟ್ ನಮ್ಮ ಡ್ರೀಮಲ್ಲಿ ಇರಲಿಲ್ಲ ಸುನಿಲ್ ಅಣ್ಣನ ಮೀಟ್ ಆಗೋದು. ಹೋಗಿ ಮಾತಾಡಿ ಅಂತಂದರು. ನಾನೇನೋ ಜ್ವರ ಆದರೂ ಪರವಾಗಿಲ್ಲ, ಒಂದು ಫೋಟೋ ಸಿಗುತ್ತಲ್ಲ ಮೀಟ್ ಆಗುತ್ತಲ್ಲ ಅಂತ ಹೋಗಿದ್ದು. ಬಟ್ ಅಣ್ಣ ಹೆಂಗೆ ನನ್ನನ್ನು ಟ್ರೀಟ್ ಮಾಡಿದ್ರು ಅಂತಂದರೆ ಯಾವ ಬೇರೆ ಡೈರೆಕ್ಟ್ರಿಗೂ ಕಡಿಮೆ ಇಲ್ದಿರೋ ಥರ. ಅಂದರೆ ಆ ಟ್ರಸ್ಟ್ ಹೆಂಗೆ ಬಂದು ಗೊತ್ತಿಲ್ಲ. ಬಟ್ ಈ ಟ್ರೀಟ್ಸ್ ಎವ್ರಿ ಒನ್ ಈಕ್ವಲಿ ಅಂತ ಅಲ್ಲಿ ಗೊತ್ತಾಯಿತು. ಆ್ಯಂಡ್ ಅದು ತುಂಬ ಉದ್ದ ಸ್ಟೋರಿ, ಇನ್ನೊಂದಿನ ಖಂಡಿತ ಹೇಳ್ತೀನಿ ನಾನು. ಆ್ಯಂಡ್ ನನಗೆ ಅಲ್ಲಿ ಲಿಟ್ರಲಿ ಅಣ್ಣ ಅಬ್ಸರ್ವ್ ಮಾಡಿದಾರ ಗೊತ್ತು. ಲಿಟ್ರಲಿ ಐ ವಾಸ್ ಶಿವರಿಂಗ್ ಲೈಕ್ ದಿಸ್. ಸೊ ಗ್ಯಾಪ್ ಸಿಕ್ತು. ಅಲ್ಲಿ ನಾನು ಹಿಂಗೆ ಒಂದು ಅವ್ರು ಮೇಲ್ ಮಾಡಿ ಅಂತ ಹೇಳಿದ್ರು. ನಾನು ಹಂಗೆ ಒಂದು ಸ್ಟೋರಿ ಹೇಳ್ಬಿಟ್ಟೆ. ಅವಾಗ ಅಣ್ಣ ವಾಸ್ ಲೈಕ್ ಲಿಟಲ್ ಇಂಟ್ರೆಸ್ಟೆಡ್. ನೀನು ನನ್ನ ಕ್ಯಾರೆಕ್ಟರ್ ಕಳಿಸು ಅಂತ ಹೇಳಿದ್ರು. ಸೊ ಒಂದು 2 ದಿನ ಬಿಟ್ಟು ಫುಲ್ ಪ್ರಿಪೇರ್ ಮಾಡಿ ಕ್ಯಾರೆಕ್ಟರ್ ಕಳಿಸಿದೆ. ಅವ್ರ ಪರ್ಸ್ನಲ್ ನಂಬರ್ ಕೊಟ್ಟರು. ಆ್ಯಂಡ್ ನಾನು ಏನು ಕಲಿತೆ ಅಂತಂದರೆ ಅವ್ರ ಪ್ರೊಫೆಷ್ನಲಿಸಮ್. ಎಷ್ಟೇ ರಾತ್ರಿ ಇರಲಿ, ಎಷ್ಟೇ ಟೈಮ್ ಆಗಿರಲಿ, ಸಿನಿಮಾ ರಿಲೇಟೆಡ್ ನಾನು ಏನೇ ವಾಯ್ಸ್ ನೋಟ್ ಹಾಕಿದ್ರು ಟಕ್ಕಂತ 5 ನಿಮಿಷಕ್ಕೆ ಅವ್ರು ರಿಪ್ಲೈ ಮಾಡಿ ಅದ್ರ ಬಗ್ಗೆ ನನಗೆ ರೆಸ್ಪಾನ್ಸ್ ಕೊಡ್ತಾಯಿದ್ರು. ಆ್ಯಂಡ್ ಅವ್ರು ಬಾಲಿವುಡ್ ಸ್ಟಾರ್ ಆದರೂ ಒಂದು ತುಳು ಸಿನಿಮಾನ ಬಾಲಿವುಡ್ಗಿಂತ ಕಡಿಮೆ ಅಂತ ಟ್ರೀಟ್ ಮಾಡಿಲ್ಲ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಕಾಸ್ಟ್ಯೂಮಿಂದ ಹಿಡಿದು ಅವರ ಡೈಲಾಗಿಂದ ಹಿಡಿದು ಎವ್ರಿಥಿಂಗ್ ಪಿನ್ ಟು ಪಿನ್ ಕೇಳ್ತಾ ಇದ್ರು. ಇದು ಹೆಂಗೆ ಬರುತ್ತೆ, ಇದು ಹೆಂಗಿರುತ್ತೆ ಎಲ್ಲ ಕೇಳ್ತಾ ಇದ್ರು. ಸೊ ನಮ್ಮದು ಒಂದು ಸ್ವಲ್ಪ ವರ್ಕ್ ಸ್ಟೈಲ್ ಏನಿದೆ ಅಪ್ಡೇಟ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಜಾಸ್ತಿ ನಾನೇನು ಮಾತಾಡಲ್ಲ. ಸೊ ನಮ್ಮ ಎಲ್ಲ ತುಳು ಸಿನಿಮಾ ರಂಗದ ಒಂದು ಕನಸಿತ್ತು ಸುನಿಲ್ ಶೆಟ್ಟಿ ಅವರು ತುಳು ಸಿನಿಮಾ ಮಾಡಬೇಕು ಅಂತ. ಅದು ನನ್ನ ಸಿನಿಮಾದಲ್ಲಿ ಮಾಡ್ತಾ ಇದ್ರು ಅನ್ನೋಂಥದ್ದು ನನ್ನ ದೊಡ್ಡ ಭಾಗ್ಯ ಅಂತ ಅನ್ಕೋತೀನಿ. ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ಸ್ ಲಾಟ್ ಎಲ್ಲ ತುಳುವರ ಪರವಾಗಿ, ತುಳುನಾಡಿನ ಜನಗಳ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಾನು ಆರ್ಪಾತಿರೋರು ಆ್ಯಂಡ್ ಯು ಕ್ಯಾರಿ ಆನ್. ಥ್ಯಾಂಕ್ ಯು. ಪಂಪಿನ ಮಾತ ಪಂಡೆ ರೂಪೇಶ್ ನೀನು ಪಂದ್ರೆ ಬಾಕಿಲ್ಲದ ಅಜ್ಜಿ ನಿಗುಲ್ ಕೇಂದ್ರ ಕ್ವೆಶನ್ ಕನ್ನಡ ಎಂಗೆ ಅರ್ಥ ಆಗುಂಡು ಕನ್ನಡ ಪಾತೆರುಜಿ ಎಲ್ಲಿ నుంచి ಇಲ್ಲ ತುಳು ಪಾತೆರ್ದೆ ಮಲ್ಲ ಆತೀನಿ. ಬಟ್ ಎನಿ ಕ್ವೆಶನ್ಸ್ ಫ್ರಮ್ ಯುವರ್ ಸೈಡ್ ಐ ಆಮ್ ಮೋರ್ ದೆನ್ ವಿಲ್ಲಿಂಗ್ ಟು ಆನ್ಸರ್. ವೆರಿ ಹ್ಯಾಪಿ ರೂಪೇಶ್. ಎಂಚ ಫಿಲ್ಮ್ ಮಲ್ತೊಂದುಲ್ಲೆ ಸ್ಕೇಲ್ ಆದುಪ್ಪಾಡು ಶಾರ್ಟ್ಸ್ ಆದುಪ್ಪಾಡು ಆನ್ ವೆರಿ ಒಬ್ಸರ್ವೆಂಟ್. ಯಾನ್ ವರ ಏರೆಗ್ಲ ಅಂದು ಪಂಡೆಡ್ ಐದು ಬೊಕ್ಕ ಯಾನ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಪ್ಪಲ ಇಂಟರ್ಫಿಯರ್ ಆಪುಜಿ ಯಾನ್ ಎನ್ನ ಕೆಲಸ ಮಲ್ತು ಪೋಪಿನಿ. ಬಿಕಾಸ್ ಇಟ್ಸ್ ಹಿಸ್ ಟ್ಯಾಲೆಂಟ್ ದಟ್ ಹ್ಯಾಸ್ ಟು ಶೋಕೇಸ್, ಹಿಸ್ ಟ್ಯಾಲೆಂಟ್ ದಟ್ ಹ್ಯಾಸ್ ಟು ಬಿ ಸೀನ್. ಮಾತ್ರ ಖುಷಿ ಆಂಡಿ ಯಾನ್ ಇಡೆ ಬರ್ತದೆ ಫಸ್ಟ್ ಟೈಮ್ ಇಡೆ ಬರ್ತದೆ ಶೂಟ್ ಮಲ್ತದು. ತುಳುವೆ ಪಣ್ಣಾಗ, ಸೌತ್ ಕ್ಯಾನ್ರಾ ಪಣ್ಣಾಗ, ಮ್ಯಾಂಗ್ಳೂರ್ ಪಣ್ಣಾಗ ಎನ್ನ ಲೈಫ್ ಒಂದು ಈಗ ಯಾನ್ಲ ಪುಟುದಿನ ಮೂಲೆ ಮುಲ್ಕಿಡಿ ಬಪ್ಪನಾಡು ಪುಟುದು ಮಲ್ಲ ಬಂಬಾಯಿಡ್ ಆತೀನಿ. ಮಾತ್ರ ವರ್ಷ 3-4 ಸರ್ತಿ ವರ್ಷ ಬರ್ಪೆಲ್ಲ ಬರ್ಪೇನೆ. ಸೊ ಐ ಲವ್ ಮೈ ತುಳುನಾಡು, ಐ ಲವ್ Mangalore, and I'm very, very, very proud Tuluva. That much I can always say, and you'll always see Epala Tuluva Nikulu. Yan Mangalore the Vishay, Namma Vishay Pathinaga, with a feeling of pride and a sense of pride.
Gannala Manasudundu, Eat Porluda on the location, such a beautiful location. Mul shoots la avodu. I katra yana dostil dan panonde pun mithundala and panonde pun mithun encourage everything. Whether it's IT, whether it's the beaches, whether it's transport, rail order, plane order, airport order, everything is there in this beautiful city. Enna manasi anand film maldini just to show the world ki our cinema is not small and nor is our heart, and that's what I want. Annandu dumbu dinchundu yan moojanalu varsa dumbu pantala yan malpu subject yedde appodu Netti and of course guest appearance, Rupesh is the hero of the film. The subject belongs Materegla belong malpodu matra enna manasi ittela undi and Moranna panonditte yenkonji Tulu comedy malpodu full fledged malpodu manasu like yankulla yankulegla forwards bannaga ಆ ತುಳು ಫಾರ್ವರ್ಡ್ಸ್ ಬಂದಾಗ ಎಂಕುಲ್ ಮಾತೆರೆಗ್ಲ ಫಾರ್ವರ್ಡ್ ಮಲ್ತೊಂದು and ನಮ್ಮ ಆ್ಯಕ್ಟರ್ ನಕ್ಲೆಗ್ಲ ಮಾತೆರೆಗ್ಲ ತುಳು ತಕ್ಕಲೆಗ್ ಮಾತೆರೆಗ್ಲ ಫಾರ್ವರ್ಡ್ ಮಲ್ಪ ಫ್ಯಾಮಿಲಿಲ ಫಾರ್ವರ್ಡ್ ಮಲ್ತೊಂದು ಉಪ್ಪುಂಡು ಐ ಕಾತ್ರ ಎಂಕೊಂಜಿ ಹೇರಾಫೇರಿ ಆಫ್ ಕೋರ್ಸ್ ಇಸ್ ಅ ಲೆಜೆಂಡರಿ ಫಿಲ್ಮ್ ಮಾತ್ರ ಅಂಚಿನ ಸಿಂಪಲ್ ಫಿಲ್ಮ್ ಮಾತ್ರ ಒಂದು ಫುಲ್ ಫ್ಲೆಜ್ ಕಾಮಿಡಿ ಫಿಲ್ಮ್ ಮಲ್ಪೊಂದು ಮಸ್ತ್ ಮನಸ್ಸುಂಡು ಬಿಕಾಸ್ that can become popular, that can go global and can work global. ಇತ್ತ ಆ್ಯಕ್ಟಿಂಗ್ ಶುರು ಮಾಡಿದೆ ನನ್ನ ತೂಕ ಏನು ಚಾಪುಂಡು ಮನಸ್ಸು ಶುರು ಫುಲ್ ಫ್ಲೆಜ್ ಫಿಲ್ಮ್ ಮಲ್ಪುನ ಪ್ರೊಡಕ್ಷನ್ ಲಾವಲಿ ಬಟ್ ಆ್ಯಸ್ ಲಾಂಗ್ ಆಸ್ ನಮ್ಮ ಕಲ್ಚರ್ ಕಲ್ಚರ್ ಇಸ್ ಪ್ರೊಪಗೇಟೆಡ್ ಅವು ಮಾತೆರೆಗ್ಲ ಆಡ್ತಾಂಡು ನಮ್ಮ ಲೊಕೇಶನ್ಸ್ ಮಾತೆರೆಗ್ಲ ತೂವೋಡು ಎಂದು ಮನಸ್ಸುಂಡು ಬೀಚಸ್ ಆಡು ಬ್ಯಾಕ್ ವಾಟರ್ಸ್ ಆಡ್ ಟೆಂಪಲ್ಸ್ ಆವಡ್ ಚರ್ಚಸ್ ಆಡ್ ಮಾಸ್ಕ್ಸ್ ಆವಡ್ ಇತ್ತು ಪೊರ್ಲು ಜಾಗೋಲು ಉಂಡು ನಮ್ಮ ಈ ತುಳುನಾಡು Mangalore. That is something that I want to showcase to the world and tell them that according to me this is God's country. Script bannaga yan tule yeppa yan manas malte en malparandundi yan malte yan yeppala script yende time ittijida and script yernala yeppala oduji script oduji yes and no yeppala panta yan Rupesh batte ಎಂಗ್ ಸ್ಕ್ರಿಪ್ಟ್ ನರೇಟ್ ಮಲ್ತೆ ಎಂಗ್ ಎಡ್ಡೆ ಆತಜಿಡಲ್ಲ ಯಾನ್ ಆಯ್ದಪ್ಪ ಕುಲ್ದು ದಾದಾಂಡಲ ವರ್ಕ್ ಮಲ್ದು ಬಿಕಾಸ್ ಐ ಆಮ್ ನೋಬಡಿ ಟು ಜಡ್ಜ್ ಎನಿಬಡಿ ಎಲ್ಸ್ ಸ್ಕ್ರಿಪ್ಟ್ ಐ ಮೇ ಬಿ ರಾಂಗ್ ಯಾನ್ ಆತೆ ಫ್ಲಾಪ್ಸ್ ಕೊಡ್ತೆ 230 ಫಿಲ್ಮ್ ಅಂದೇಡ್ ಆಯಿತು 45 ಫ್ಲಾಪ್ಸ್లో ಉಂಡು ಸೊ ಐ ಆಮ್ ನೋ ಜಡ್ಜ್ ಆಫ್ ಅ ಸ್ಕ್ರಿಪ್ಟ್ ಸೊ ಐ ವುಡ್ ನೆವರ್ ಜಡ್ಜ್ ಎನಿಬಡಿ ಅಕಾರ್ಡಿಂಗ್ ಟು ಸ್ಕ್ರಿಪ್ಟ್ ಎಸ್ ನೋ ಯಾನ್ ಸ್ಕ್ರಿಪ್ಟ್ ಪಾಯಿಂಟ್ ಆಫ್ ವ್ಯೂ ಒಟ್ಟು ತುಳು ಇಂಡಸ್ಟ್ರಿ ಕಂಟಿನ್ಯೂಸ್ ಎಂಡಕ್ಕೆ ಏನೊಂದೇ ಉಂಡು ನಮ್ಮ ಮಲ್ಪೋಡು ಮಾತ್ರ ಎಂಡ ಫುರ್ಸೋತ್ಲ ಎತ್ತಿಜಿ ಮೈಂಡ್ ಸೆಟ್ಲ ಎತ್ತಿಜಿ ಮಲ್ಪೋಡಿಂದ ಎತ್ತಂಡು ರೂಪೇಶ್ ಬನ್ನಾಗ ಯಾನ್ ಕೇನ್ ದ ಸ್ಕ್ರಿಪ್ಟ್ ಐ ಲೈಕ್ ವಾಟ್ ಐ ಲೈಕ್ ದ ಸಬ್ಜೆಕ್ಟ್ ಜನುಕುಲ್ನ ಸಬ್ಜೆಕ್ಟ್ ಐ ಕತ್ರೆ ನಂದು ಬನ್ನಿ ಆ್ಯಂಡ್ ಐ ಪ್ಲೇ ಮೈ ಸೆಲ್ಫ್ ಐ ಪ್ಲೇ ಸುನೀಲ್ ಶೆಟ್ಟಿ ಸೊ ಇಟ್ಸ್ ಈಸಿಯರ್ ಒಂಚೂರು ಆ್ಯಕ್ಟಿಂಗ್ ಮಲ್ಪೋಡಿಂದಿಜ್ಜಿ ಆ್ಯಂಡ್ ಇತ್ತಿನ ಬಾಡಿ ಲ್ಯಾಂಗ್ವೇಜ್ ತೆಗಿಪಾವು I think tule satellite undu, OTT undu, great music undu. That is a great scope. Itte fortunately post pandemic South cinema gula kanda but audience market undu. It's satellite that has set this tone up. I katra script yedda subject yedda performances yedda automatically it crosses those barriers. So language is no more a barrier. And that is good. Satellite has taken South cinema into every home. Emotions correct the pair, music correct the pair, larger than life characters undo. And that is the reason South is finding so much success in the Indian market. Nama yedde subjects maltada, yedde film maltada, yedde producers who believe in the product. Nama business point of view dini thu yada, yan aiva paadi yada, yank aiva barpudu. It's a difficult game. Kannada film, Anchene, it's expanded. It did a film with Yash that was large. And when people saw the large, they believed. Namada talent kanda pattan. Cinematographers uppadu, action directors uppadu, actors uppadu. So I think we have to take a few risks also. Kannada point because the market is bigger.
so that the recovery is bigger. ಮಾತ್ರ ನಮ್ಮ perfect subject ಎಡ್ಡೆ ಮಲ್ತಾಡ ಎಡ್ಡೆ subjects ಮಲ್ತಾಡ that appeal to people, automatically it crosses the barrier. There is no film that is guaranteed ki eat business malpunitta yankalna Hindi film la kandavata malamala film maltundile matra nadatundiji. It's not appealing to the people. So I think subjects that appeal to the people maltunda, it will automatically cross all barriers. It's a Kantara last 15-20 minutes tunage yanku artha ondittiji ki what am I seeing, because it is so real. Elli nunchi kololu avu mata tuondu vaile bhuta daivole. And I actually thought that it's not an actor, it's that character. So how emotion transpired to everybody who was watching, who was with me. Enna dostil ittere Hindi speaking elli dinchi an panundille ankal navle inchi apundi apala nambadu je undu tuined bokka, they felt that in the audience. Anchina film nama IK an bandini en konji comedy malpod, because that's universal, that's a language loved by all, you know. So that's why yanu generally overall negative yank malpare ichi, because I'm at a stage of my career that I don't want anybody to ever feel impacted or affected by what I'm doing. You know, I've done Mata types the roles malden negative ijji and a very popular film that I did Mehuna, negative itte matra yan tutin positively, yan tuinavin positively enna mage Pakistan the border dulle aina body yank bodu akul korre tayar icheru. As a father I'm positive, yan tutinavin positive, yan it's a point of view in chatupar, half empty half full, you know, and I see it positively. Yanku positivity tojunda aitu, it's about an enemy, it's about going against something, I will do it. Matra just for being negative yank malparechi yanku kandavata offers by them, but I don't touch it. And I took a long sabbatical and edma varsha kelsala mandichi. So you know, when you come back people feel I dala malpe ancha apuchi ichi plan yan itte malpon plan itte niku panna yan malpone actors. You know, I love the humor here, I absolutely love it, and I know it will transpire. How cross up on borders, cross up on timing, how on the mata baka yan comfortable le ancha Tulu paatiruven kode stage it speech kodna onchur bangane retakes and and in that scene it's normal, scene it pannaga normal undu matra yankalna Tulu onchur bete Mumbai de Tulu bete multa Tulu bete I katra onchur varara banga pun, but comedy yes I plan malton malpode kandita malpode. How is he? How release aine bokkane gottunana hichi, but he's good. He knows his job, he's done a fantastic job. Camera angles uppadu, explaining the subject about scale aadu, conscious about everything, the backdrop. You know, nama ennu director vanna roll sound cut, music, background, performances, locations, art direction, how mata manasibbiyo. You know, that makes a great director. Init koda chokul onji film mudu bokka ado yan associates deepa malpuen. You can be successful, but you will not be successful if you don't know your craft properly, and that is complete. Direction is probably the toughest job. Mata burdu manse director apin, because there's a lot of effort in that. You know, I'm playing opposite to nobody. I'm playing positive towards Mangalore and Mangaloreans. No, I understand the character, but I'm not playing opposite to anybody. I am going with the truth. Now, how much of the subject he wants to reveal, he'll tell you. But I am going with the people I believe. Nama Tulunadakle year kelsam antundulle, Tulunadja Janukle year kelsam antundulle. I'm going with them. I think that's the best example he could make. And iniyattu yanu 30 varsha dumbula and Malayalam films remake malparatu unde haikatra hera fairy atini haikatra ee films yanna Tamil adu Gopi Kishan adi ee mata films yanna remakes, because
they are very intelligent films. They were never expensive films. They were cost-effective films. Maatirla ottu gaad film maltondittini. And I think Tulutla anchene maltunda our capacity undu namma. You see namma pothina directorlu Kannada avadu Telugu avadu they're doing such a phenomenal job. ತುಳುನಾಟ ಪ್ರಾಬ್ಲಮ್ ಒಂಜೆ ಮೂಲ ಎಡ್ಯುಕೇಟ್ ಆಪಿನಿ ಕೆಲ್ಸೋಗ ಅದರ ಪಿದಾಯ್ ಪೋಪಿನಿ ಮೂಲ ಕಲ್ಪುನು ಲಾರ್ಜರ್ ಜಾಗೋಗ್ ಪೋಪಿನಿ. The idea is for all of us to work to keep our talent to ourselves and let this part of the city khali films idat panpinyan in every aspect. Tourism award, IT industry award, travel industry award, religious tourism award, backwaters, beaches. I think we have it all, and our stories should showcase that and talk about global subjects. But Malayalam cinema, bang on. Irpanya. Bengali cinema, bang on. Marathi cinema, bang on. Our budgeted mallatinattu, our subjected mallatina languages. So I think that's something that we can hold on to. ಪ್ರೊಡ್ಯೂಸರ್ ದಾಲ ಬಂತು ಜೇರು ಖಾಲಿ ದೊಡ್ಡ ಬಾಡ್ನಾರ ದೊಡ್ಡ ಎಂತೊಂದುಲ್ಲೇರು ಒಂದು ಪಿರಾವ್ ಬರ್ಪುಂಡ ಇಜ್ಜಂದು ಮಂಡೆ ವೆಚ್ಚ ಆತನು ಒಂಚೂರು ಮಂಡೆ ವೆಚ್ಚ ಮಲ್ಪೊಡ್ಜಿ ಮಾತಾ ಬರ್ಪುಂಡ ಒಂಚೂರು ತೆಲ್ತೇರು. ಸೊ ಫೈನಲಿ ಮಾತಾಡಿಲ್ಲ ಥ್ಯಾಂಕ್ ಯು ಆ್ಯಂಡ್ ಬತ್ತಿನಿಗೆ ಥ್ಯಾಂಕ್ ಯು ನಿಕ್ಲ ಮೋಕೆ ಇಂಚಿನ ಪಡು ಪ್ರತಿ ಸಿನಿಮಾಗಳ ಮೋಕೆ ಮಂದಾರೆ ಆ್ಯಂಡ್ ಸುನಿಲ್ ಅಣ್ಣೆ ಬೈದಿನಾಗೆ ನಂಗೆ ಮಾತಾಡಿಲ್ಲ ಭಾರಿ ಖುಷಿ ಏನು ಪಂಡಿದ್ದೆ ನಾಟ್ ಓನ್ಲಿ ಫಾರ್ ಜೈನ್ ಪನ್ಪುನ ಒಂಜಿ ತುಳು ಸಿನಿಮಾ ಬಂದತ್ತು ಒಂಜಿ ತುಳು ಸಿನಿಮಾ ಇಂಡಸ್ಟ್ರಿಗೆ ಒಂಜಿ ಮಲ್ಲ ಬೂಸ್ಟ್ ಅದಾರ ಬಿಕಾಸ್ ನಿಕ್ಲು ಪನ್ಲೇಕನೆ ತುಳು ಸಿನಿಮಾ ಇಂಡಸ್ಟ್ರಿ ಗ್ರೋ ಆವೊಂದು ಯಾನ ಮಸ್ತ್ ವರ್ಷದ ಎಕ್ಸ್ಪೆಕ್ಟ್ ಮಲ್ಪುನ ಗ್ರೋ ಆವೊಂದು ಡೆಫಿನೆಟ್ಲಿ. ಬಟ್ ಅಣ್ಣನ ಒಂಜಿ ಕ್ಯಾರೆಕ್ಟರ್ ಹತ್ರ ಅಣ್ಣೆ ನಮ್ಮ ಸಿನಿಮಾಡ್ ಮಲ್ತಿನ ಹತ್ರ ಹೋಪ್ಫುಲಿ ನಮ್ಮ ಎಕ್ಸ್ಪೆಕ್ಟ್ ಮಲ್ಪಂದಿನ ಲೆವೆಲ್ ದ ಬ್ಯಾರಿಯರ್ಸ್ ಮಾತ್ರ ಬ್ರೇಕ್ ಮಾಡ್ತದೆ ನಮ್ಮ ಇಂಡಸ್ಟ್ರಿದ ಅದು ಬಿಸ್ನೆಸ್ ಆ್ಯಂಗಲ್ ಉಂಡು ಆ್ಯಂಡ್ ಜಾಸ್ತಿ ಮಲ್ಪುಣ ನಾನು ಇನ್ನೊಂದಿಲ್ಲ. ಅದೇ ರೀತಿ ಎಲ್ಲ ಕನ್ನಡ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಟ್ ದಿ ಎಂಡ್ ಥ್ಯಾಂಕ್ ಯು ಹೇಳೋದಕ್ಕೆ ಏನಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಸುನಿಲ್ ಶೆಟ್ಟಿ ಸರ್ಗೆ ನನಗೆ ಫಸ್ಟ್ ಡೇ ಐ ವಾಸ್ ಲಿಟ್ರಲಿ ನನ್ನ ಟೀಮ್ ಹತ್ರ ಹೇಳ್ತಿದ್ದೆ ನನಗೆ ಭಯ ಆಗ್ತಿದೆ ನನಗೆ ಹೆಂಗೆ ಹೇಳ್ಬೇಕು ಗೊತ್ತಿಲ್ಲ ಅವರ ಪ್ಯಾಟರ್ನ್ ಹೆಂಗೆ ಅಂತ ಗೊತ್ತಿಲ್ಲ. ಕ್ಯಾರವಾನ್ಗೆ ಹೋದಾಗ ಮತ್ತೆ ಎಷ್ಟು ಗಂಟೆಗೆ ಬರ್ತಾರೆ ಗೊತ್ತಿಲ್ಲ. ನಾನು ಹೆಲಿಕಾಪ್ಟರ್ಲ್ಲ ತರಿಸಿದ್ದೀನಿ ತುಳುಲೆಲ್ಲ ಹೆಲಿಕಾಪ್ಟರ್ಲ್ಲ ತರಿಸೋದು ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಬಟ್ ಅಣ್ಣ ಬರ್ತಿದ್ದಾರೆ ಅಂದರೆ ನನ್ನ ಪ್ರೊಡ್ಯೂಸರ್ ಮಂಜುನಾಥ್ ಇರಲಿ, ಅನಿಲ್ ಶೆಟ್ಟಿ ಇರಲಿ, ಸುಧಾಕರ್ ಶೆಟ್ಟಿ ಇರಲಿ, ನಾನು ಹೇಳಿದೊಂದೇ ನಾವೆಲ್ಲ ಕಾರಲ್ಲಿ ಇದೆಲ್ಲ ಕಾರಲ್ಲಿ ಶೂಟ್ ಎಲ್ಲ ಆಗಿದೆ, ಕಾರ್ ಆಗಿದೆ, ಬಸ್ ಆಗಿದೆ, ಎಲ್ಲ ಆಗಿದೆ. ಸುನಿಲ್ ಅಣ್ಣ ಬರ್ತಿದ್ದಾರೆ, ನನಗೆ ಹೆಲಿಕಾಪ್ಟರ್ ಬೇಕು ಅಂತ ಹೇಳಿದ್ದೀನಿ ನಾನು. ಬಟ್ ಅವ್ರು ಏನು ಹೇಳಿಲ್ಲ, ಸುನಿಲ್ ಅಣ್ಣ ಬರ್ತಿದ್ದಾರೆ ಕನ್ಫರ್ಮ್ ಅಲ್ವಾ, ಹಂಗಾದ್ರೆ ಹೆಲಿಕಾಪ್ಟರ್ ಬರಲಿ ಪರವಾಗಿಲ್ಲ ಅಂತ ಎಲ್ಲ ಮಂಜು ಆಗಿರಲಿ ಎಲ್ಲ ಪ್ರೊಡ್ಯೂಸರ್ಸು ನನಗೆ ಸಪೋರ್ಟ್ ಮಾಡೋದು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಸುನಿಲ್ ನಾನು ಹೇಳಿದೆ ಅಲ್ವಾ ಮೊದಲ ದಿನ ನಾನು ಅರ್ಥ ಆಗ್ಬಿಡ್ತೀನಿ. ಎಸ್ ಮೊದಲ ದಿನ ನನಗೆ ಲಿಟ್ರಲಿ ಅವ ಶಿವರಿಂಗ್. ನಾನು ಹೇಳೋದೋ ಬೇಡ ನನಗೆ ಅದೇ ಭಯ ಆಯಿತು, ಒಂದು ದಿನಕ್ಕೆ ಎಷ್ಟು ಶಾರ್ಟ್ ತಗೋತಾರೆ ಹೆಂಗೆ ಅಂತ. ಬಟ್ ಟ್ರಸ್ಟ್ ಮೀ, ನನಗೆ ಈಗ ನಾನೊಬ್ಬ ಬಾಲಿವುಡ್ ಸ್ಟಾರ್ ಜೊತೆ ಡಿರೆಕ್ಟ್ ಮಾಡ್ತಾ ಇದ್ದೀನಿ ಅನ್ನೋವಂಥದ್ದು ನನಗೆ ಮೈಂಡ್ಗೆ ಬರ್ತಿಲ್ಲ. ಬಿಕಾಸ್ ಅಣ್ಣ ಶಾರ್ಟು ನೋಡಲ್ಲ. ನಾವೆಲ್ಲ ಹೆಂಗೆ ಅಂದರೆ ನಾವು ಎಷ್ಟೋ ಕಲಿಬೇಕು. ನಾವೊಂದು ಶಾರ್ಟ್ ಆದ ತಕ್ಷಣ ಹೋಗಿ ಮಾನಿಟರ್ ನೋಡ್ತೀವಿ, ಚೆನ್ನಾಗಿದೆ ಇನ್ನೊಂದು ಮಾಡ್ಬೋದಾ ಅಂತ. ಅಣ್ಣ ಕಲಿತಾ ನಿಮ್ಗೆ ಓಕೆನಾ, ಆರ್ ಯು ಸ್ಯಾಟಿಸ್ಫೈಡ್, ಅವ್ರು ಹೋಗ್ತಾರೆ ಹಂಗೆ. ಆಮೇಲೆ ಬಂದರೆ ಕ್ಯಾರವ್ಯಾನ್ ಅಲ್ಲಿ ವೇಸ್ಟ್ ಅದು, ಅಲ್ಲಿ ನಮ್ದು ಏನು ಕೆಲಸ ಇದೆ. ಇವತ್ತು ಲಿಟ್ರಲಿ ಹೆಲಿಕಾಪ್ಟರ್ ಶೂಟ್ ಇತ್ತು. ನಮ್ಗೆ ಗೊತ್ತಲ್ಲ ತುಳು ಅಂದರೆ ನಾವು ಹೆಲಿಕಾಪ್ಟರ್ ತರಿಸೋದೇ ದೊಡ್ಡ ವಿಷಯ. ಬಟ್ ಅಣ್ಣ ಅದು ಟಕ್ ಹಿಂಗಿತ್ತು ಕೆಲಸ. ಒಂದು ನಿಮಿಷನೂ ಲೇಟ್ ಮಾಡಿದೆ ಅಥವಾ ಊಟದ ಟೈಮೆಲ್ಲ ಅವ್ರು ನೋಡಿದೆ, ನನಗೆ ಬೇಕಾದಂಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ದಟ್ ಈಸ್ ನಾವು ಇನ್ನೂ ತುಂಬ ಕಲಿಯೋದಕ್ಕಿದೆ, ನಾವು ತುಂಬ ಕಲಿಯುವಂಥದ್ದಿದೆ ಅಣ್ಣನ ಹತ್ರ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಇಡೀ ತುಳು ಸಿನಿಮಾ ರಂಗದ ಪರವಾಗಿ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. That's the most encouraging thing. Our video is viral ಆಗ್ತದೆ. ನಿಮ್ಗೆ ಒಳ್ತುರ್ದು ವಿಡಿಯೋ ಬರೋದೊಂದು ನಮ್ಮ ತುಳು ತಕ್ಕುಲಿಂದತ್ತು ಮಾತೇನಲ್ಲ. ಸೊ ಐ ಆಮ್ ಹ್ಯಾಪಿ ಅಬೌಟ್ ಒನ್ ಥಿಂಗ್ ದಟ್ ಒಂದು ಅವೇರ್ನೆಸ್ ಎನ್ನ ಇಂಡಸ್ಟ್ರಿಲ ಬೈದನ್ ಬಾಕಿ ಇಂಡಸ್ಟ್ರಿಲ ಬರೋದೊಂದು ಅಲ್ಲ ಅಣ್ಣ ಈ ತುಳುವನ್ನು ಮಾಡ್ಕೊತೊಂದಿಲ್ಲಾರ ಅಚ್ಚಾ ಈತ್ ಮೊನ್ನ ಇಂಡಸ್ಟ್ರಿ ಅವು ಶಿಟ್ ವಿ ಲವ್ ಟು ಡೂ ಸಮಥಿಂಗ್ ಏನಾರು ಕೊಡೋದು ದೋಸ್ತಿ ಇತ್ತೆ. द मिनट आई टोल्ड देम तुलु, अरे मैं मैंगलोर में हूँ, मैं करूँ क्या कुछ रोल, पैसा वैसा नहीं चाहिए. You know, that is the feeling which is beautiful. So I think it's thanks to you all. Ade mutta muttudundu. You know, the whole idea is janaklu mutta reach avodundu, and that's all. So you know, proud of the entire team that nama ottu adu onji Tulu cinema set malpu and mast manas. Enku Prakash anne bandu
ಏನೊಂದು ದೋಸ್ತ್ ಇಲ್ಲೇ ಭಂಡಾರಿ ಆರ್ನ ಫೋನ್ ಬರ್ತೇನೆ ಅರೆ ರೂಪೇಶ್ ಇಲ್ಲೇ ಎಡ್ಡೆ ತುಳು ಫಿಲ್ಮ್ ಅಂತಂದಿಲ್ಲೇ ಮಿಥುನ್ನ ಫೋನ್ ಬರ್ತೇನೆ ಯಾನ್ ಬೈದಿನ ತಿಳುಕುಲು ಗಾತ್ರ ಎನ್ನ ಕೆಬಿಟಿ ಗಡಿ ಗಡಿ ಒಂದೊಂದು ಫಿಲ್ಮ್ ಮಲ್ಪೋಡಿ ಆ ತುಳು ಫಿಲ್ಮ್ ಉಂಡತೆ ಮಲ್ಪೋಡು ಸೊ ದೇರ್ ಆರ್ ಪೀಪಲ್ ಹೂ ಲವ್ their state, their city, and their movie and their culture. So, and of course, proud to be a Tulwa. ರಿಲೀಸ್ ಡೆಫಿನೆಟ್ಲಿ ದಾನ್ಯ ಬಗ್ಗೆ ఒక ಪ್ಲಾನ್ ಮಲ್ನಾಡು ಮಲ್ಪೋಡು ಮೇ ಬಿ ಜೂನ್ ದಂಚಿ ಪ್ಲಾನ್ ಮಂತೊಂದುಲ್ಲ ಜೂನ್ ದಂಚಿಗೆ ಪ್ಲಾನ್ ಮಂತೊಂದುಲ್ಲ ಅದೇ ಸದ್ಯಕ್ಕೆ ಡೆಫಿನೆಟ್ಲಿ ಪ್ಲಾನ್ ಉಂಡು ತೂಕ ಬಡ ನಾನು ಪಂಡಿದ ಮಲ್ಪು ಮಲ್ಟಿ ಪಕ್ಕ ಪಂಡ್ ಕಾಣುಲ್ಲ ಸೊ ಪ್ಲಾನ್ಸ್ ಮಸ್ತ್ ಉಂಡು ತೂಕ ಆ್ಯಂಡ್ ಲಾಸ್ಟ್ ಅವೇ मेरे रीच आर ए वेरी इंपॉर्टेंट पर्सन प्रकाश मंडार सो अरे थैंक यू नितिन मस्त ओपिनियन पंतर ಬಗ್ಗೆ ಅರೆಗ್ಲ ಥ್ಯಾಂಕ್ ಯು ಆ್ಯಂಡ್ ಸುಮಾರು ಜನ ಮೂಲ ಸಪೋರ್ಟ್ ಮಾಡಿದ್ದಾರೆ ರೂಪೇಶ್ ನಸನ್ ಮಾತು ಮನ್ಸಲೇ ಇದೆ ಸೊ ಅದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಕುಡೋಂಜಿ ಅಣ್ಣನ ಪರ್ಮಿಷನ್ ಅಂಡ್ ನಂಗೆ ಗೊತ್ತುಜಿ ಇಸ್ ಇಟ್ ರೈಟ್ ಟು ಸೇ ಆರ್ ನಾಟ್ ಸೊ ಯಾನ್ ಈಫ್ ಅಂತ ಯು ವಿಲ್ ಅಂಡರ್ಸ್ಟ್ಯಾಂಡ್ ಅಣ್ಣೆ ಈ ಸಿನಿಮಾ ಮೊದಲೊಂದು ಪುನಃ ಖಾಲಿ ಮೋಕೆ ಸೊ ಯು ವಿಲ್ ಗೆಟ್ ದ ಆನ್ಸರ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಆ್ಯಂಡ್ ಅದನ್ನ ಅಣ್ಣ ನನಗೆ ಕೂಡ ಅವ್ನು ಹಂಚಿದ ಕೆಪಾಸಿಟಿ ಉಂಟಾಗುತ್ತುಜಿ ಅಣ್ಣೆ ಈ ಸಿನಿಮಾ ಮೊದಲೊಂದು ಖಾಲಿ ಮೋಕೆ ಥ್ಯಾಂಕ್ ಯು ಸೋ ಮಚ್ ಯಾ ಬ್ಯಾಕ್ ಪ್ಯಾನ್ ದಾನಿ ಬರಂದೆ ಯಾನ್ ಪ್ರಮೋಟ್ ಮಲ್ತಿಜಿಡ ಇಟ್ಸ್ ನಾಟ್ ಫೇರ್ when you deliver a baby you should make sure that you educate it and set that to the world also right 100% yan panya yapala malpu tulu yate ಥ್ಯಾಂಕ್ ಯು ಡೈರೆಕ್ಟ್ ಥ್ಯಾಂಕ್ ಯು ಅನ್ನೋದು ಕೇಳಿದ್ದೆ ಪ್ರಮೋಷನ್ ಬರೋಣ ಥ್ಯಾಂಕ್ ಯು 100% by the way ಥ್ಯಾಂಕ್ ಯು ಥ್ಯಾಂಕ್ಸ್ ಟು ಆಲ್